ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮತ್ತು ಕರ್ನಾಟಕ ರಾಜ್ಯ ಸಹಕಾರಿ ಮಾರಾಟ ಮಹಾಮಂಡಲ ಇದರ ಅಧ್ಯಕ್ಷರಾದ ಸಹಕಾರಿ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ 73ನೇ ಹುಟ್ಟುಹಬ್ಬದ ಪ್ರಯುಕ್ತ ಫೆಬ್ರವರಿ 24ರಿಂದ ನಿರಂತರ 1 ತಿಂಗಳ ಕಾಲ ರಕ್ತದಾನ ಅಭಿಯಾನ ಮತ್ತು ನೇತ್ರದಾನ ಅಭಿಯಾನ ಕಾರ್ಯಕ್ರಮವನ್ನು ಟೀಮ್ ಡಾಕ್ಟರ್ ಎಂಎನ್ಆರ್ ಅಭಿಮಾನಿ ಬಳಗದ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಪ್ರಯುಕ್ತ ಪ್ರತಿದಿನ ಆದಷ್ಟು ಗರಿಷ್ಠ ಸಂಖ್ಯೆಯಲ್ಲಿ ರಕ್ತದಾನ ಹಾಗೂ ನೇತ್ರದಾನ ಮಾಡುವ ಮುಖೇನ ರಾಜೇಂದ್ರ ಕುಮಾರ್ ಅವರ 73ನೇ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಿಸುವುದಾಗಿ ಅಭಿಮಾನಿ ಬಳಗ ನಿರ್ಧರಿಸಿದೆ. ಕಳೆದ ಲಾಕ್ಡೌನ್ ಸಮಯದಲ್ಲಿ 10 ಬಡ ಕುಟುಂಬಗಳನ್ನು ಗುರುತಿಸಿ ಅವರ ಅಭಿಮಾನಿ ಬಳಗದ ವತಿಯಿಂದ ಕಿಟ್ ವಿತರಣೆ ಹಾಗೂ ವಿದ್ಯುತ್ ಬಿಲ್ ಪಾವತಿ ಮಾಡುವ ಕೆಲಸ ಕಾರ್ಯವನ್ನ ಮಾಡಿತ್ತು. ಸಹಕಾರಿ ರಂಗದಲ್ಲಿ ಅತ್ಯಂತ ವಿಶೇಷವಾಗಿ ಕೆಲಸ ಮಾಡಿದ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ಕೆಲಸ ಕಾರ್ಯವನ್ನ ಗಮನಿಸಿಕೊಂಡು ಈ ಸಂಸ್ಥೆ ಬೆಳೆದು ಬಂದಿದೆ. ಈಗಾಗಲೇ ನಮ್ಮಲ್ಲಿ 50 ರಿಂದ 60 ಮಂದಿ ಹೆಸರನ್ನು ನೋಂದಣಿ ಮಾಡಿಕೊಂಡಿದ್ದಾರೆ. ನೇತ್ರದಾನ ಮತ್ತು ರಕ್ತದಾನ ಎರಡಕ್ಕೂ ಕೂಡ ಹೆಸರನ್ನು ನೋಂದಣಿ ಮಾಡಿಕೊಂಡಿದ್ದಾರೆ. ಇದನ್ನು ನಾವು ನಿರಂತರ 1 ತಿಂಗಳ ಅಭಿಯಾನವನ್ನಾಗಿ ಮಾಡಬೇಕು ಅಂತಕ್ಕಂಥವನ್ನ ದೃಷ್ಟಿಯಲ್ಲಿ ಇಟ್ಕೊಂಡಿದ್ದೀವಿ. ಕೇವಲ 1 ದಿನದ ಶಿಬಿರ ಅಲ್ಲ. ಯಾಕಂದರೆ ನೇತ್ರದಾನವನ್ನು ಅವರಿಗೆ ಮನವರಿಕೆಯನ್ನು ಮಾಡಿಕೊಟ್ಟು ನಂತರ ವಾಗ್ದಾನವನ್ನು ಪಡೆಯುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಡಾಕ್ಟರ್ ಟೀಮ್ ಎಂಎನ್ಆರ್ ಅಭಿಮಾನಿ ಬಳಗ ಕಳೆದ ಲಾಕ್ಡೌನ್ ಸಮಯದಲ್ಲಿ ಕೂಡ ಒಂದಿಷ್ಟು ಚಟುವಟಿಕೆಯನ್ನು ಮಾಡಿತ್ತು. ಸಾಮಾನ್ಯವಾಗಿ ಬಡಬಗ್ಗರನ್ನು ಗುರುತಿಸಿ ಅವರಿಗೆ ಪಡಿತರ ಕಿಟ್ಟನ್ನು ವಿತರಿಸುವ ಕೆಲಸವನ್ನು ಮಾಡಿತ್ತು ಮತ್ತು ಅವರ ಕರೆಯ ಮೇರೆಗೆ ಸುಮಾರು ಒಂದು 10 ರಿಂದ 15 ಮನೆಯ ಅವರ ಕರೆಯ ಮೇರೆಗೆ ಅವರ ಮನೆಯ ವಿದ್ಯುತ್ ಬಿಲ್ಲನ್ನು ಪಾವತಿ ಮಾಡುವಂಥ ಕೆಲಸವನ್ನು ಮಾಡಿತ್ತು. ಸಹಕಾರ ರಂಗದಲ್ಲಿ